ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀನಿ 8 ಗಂಟೆಗೆ ಶಾರ್ಪ್ ಆಗಿ. ಹಾಯ್ ಹಾಯ್ ಹಾಯ್, ನಿಮ್ಮ ಹೆಸರೇನು? ಅಭಿಷ್ಟ. ಅಭಿಷ್ಟ. ಎಷ್ಟನೇ ಕ್ಲಾಸ್ ನೀವು? ಅಭಿಷ್ಟ LKG. LKG? ಓಕೆ ಓಕೆ. LKG ಯಾವ ಸೆಕ್ಷನ್? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಯಾವುದು? ಏ ನೀವು ಫಸ್ಟ್ ಹೇಳ್ಬೋದಿತ್ತಲ್ಲ ಮಾರೆ. ಏ ಅಲ್ಲಿ ನಾನು ಫಸ್ಟ್ ಹೇಳುವಾಗನೇ ಸ್ಟಾಪ್ ಮಾಡ್ಬೋದಿತ್ತಲ್ಲ ನಿಮಗೆ. ಎ ಸೆಕ್ಷನಾ? ಓಕೆ. ಯಾರು ನಿಮ್ಮ ಕ್ಲಾಸ್ ಟೀಚರು? ಅಭಿಷ್ಟ. ಮಲ್ಲಿಕಾ. ಮಲ್ಲಿಕಾ. ಏನದು ನಾಚಿಕೆ ಮಲ್ಲಿಕಾ ಅಂತ ಹೇಳುವಾಗ? ಮಲ್ಲಿಕಾ ಜೋರಿದ್ದಾರಾ? ಪಾಪ ಇಲ್ಲವರು? ಇಲ್ಲ. ಓಕೆ. ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್? ಯಾರು ಫ್ರೆಂಡ್? ಯಾರು ನಿಮ್ದು? ಶಲ್ಯ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್? ಹೇಗೆ? ಬಾಯ್ 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 ಬಾಯ್. ಓಕೆ ಓಕೆ, ಬಾಯ್ ಫ್ರೆಂಡ್ ಅಲ್ವಾ? ಓಕೆ. ಇವ್ರ ಹೆಸರೇನು? ಗೊತ್ತಿಲ್ವಾ? ಇಲ್ವಾ? ಓಕೆ. ನಿಮ್ಮ ಹೆಸರೇನು? ಸಾಲ್ವಿ. ಓಕೆ ಸಾಲ್ವಿ. ಎಷ್ಟನೇ ಕ್ಲಾಸ್ ನೀವು? LKG. ಓಲ್ಡ್ ಪೇಜ್ ಸ್ಕೂಲ್ ಓಲ್ಡ್ ಪೇರ್ನಾ? ಓಕೆ ಸಾರಿ, ಇಟ್ಸ್ ವೆರಿ ಸೀರಿಯಸ್. ಓಕೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಅಂತ. ಓಕೆ. ಪಬ್ಲಿಕ್ ಸ್ಕೂಲು. ಓಕೆ. ಸೊ ಬ್ರಹ್ಮವರ. ಬ್ರಹ್ಮವರ. ಓಕೆ. ನೀವು ಕೂಡ ಅದೇಯಾ? ನೀವು ಕೂಡ ಅಲ್ಲಿ ಹೋಗ್ತಿದ್ರಿ? ಇಲ್ಲಲ್ಲ. ನಿಮ್ಮ ಸ್ಕೂಲ್ ಯಾವುದು? GM? ಓಹೋ, ಇಲ್ಲಿ ಕೂಡ ನಮ್ಮಲ್ಲಿ GM ಇದ್ದಾರೆ. ಓಕೆ. ಸೊ ಒಂದು ಇರ್ಬರು ಪಾಡ್ತೀನಿ. ಅಮ್ಮ ಬಡ್ನಿಯಾ? ಒಂದು ಹೇರ್ ಬ್ಯಾಂಡ ಎಂದ ಸೋಲ ನೀನು ಮಾರ್ರ ಆವಾಡು. ಸೊ ಒಂದು ಡ್ರೆಸ್ ಪೂರಿ ಏರ್ಪಾಡು ಪಾಡ್ತೀನಿ ಅಂತ ಅಮ್ಮನೆ ಮಾಡ್ನಿ. ಓಕೆ. ಒಂದು ದೃಷ್ಟಿ ಬಿಟ್ಟು ಪೂರಿ ಏರ್ಪಾಡ್ತೀನಿ. ಅಮ್ಮನೆ ಮಾಡ್ತೀನಿ. ಅಯ್ಯೋ ಅಯ್ಯೋ. ಒಂದು ಕುಜಲ್ ಏರ್ಪಾಡ್ತೀನಿ. ಅಮ್ಮನೆ. ಅಯ್ಯೋ ಅಯ್ಯೋ. ಓಕೆ. ಒಂದು ಕಾಜಿ ಏರ್ಪಾಡ್ತೀನಿ. ಅಯ್ಯೋ ಅಮ್ಮಡೆ ಅಮ್ಮಡೆ. ಪುಲವ ಬನ್ಸ. ಓಕೆ. ಅಮ್ಮಡೆ ಸಾರಿ, ಅಂಬಡೆ ಅಲ್ಲ, ಅಮ್ಮನೆ. ಅಮ್ಮ. ಓಕೆ. ನಿಮ್ಮ ಹೆಸರೇನು? ವಿಸ್ಮಯ್. ಯಾವುದು? ವಾಟರ್ ಪಾರ್ಕ್ ವಿಸ್ಮಯ. ಓಕೆ. ಎಷ್ಟನೇ ಕ್ಲಾಸ್ ನೀವು? ಓಕೆ ಓಕೆ. ಸೇಮ್. ಓಕೆ. ವಿದ್ಯೋದಯ ಪಬ್ಲಿಕ್ ಸ್ಕೂಲಾ? ಓಕೆ. ಎಷ್ಟನೇ ಕ್ಲಾಸ್ ನೀವು? ವಿಚ್ ಸ್ಟ್ಯಾಂಡರ್ಡ್? ಓಕೆ. LKG B ಸೆಕ್ಷನ್ ನರ್ಸರಿ. ಅದೇ ನರ್ಸರಿ. ಓಕೆ. ಯಾರು ಬಂದಿದ್ದಾರೆ ನಿಮ್ ಜೊತೆ? ಯಾರೆಲ್ಲ ಇದ್ದಾರೆ ನಿಮ್ ಜೊತೆ ಈಗ ಇವತ್ತು? ಅದು ಇಡುವೆ ಅಲ್ಲ. ಪ್ರಕಾಶಿ. ಅಭಿಷ್ಟ. ಯಾರು ಬಂದಿದ್ದಾರೆ ಇಲ್ಲಿಗೆ? ಯಾರ ಜೊತೆ ಬಂದಿದ್ದೀರಾ ನೀವು? ಅಮ್ಮ. ಯಾರದು ಗೆಸ್ಟ್? ಅದು ಇಡುವೆ ಅಲ್ಲ. ಓಕೆ. ಮಂಗ ನನಗೆ ಬಂತು, ಇರ್ಲಿ. ಓಕೆ. ಸೊ ಫೇವರೇಟ್ ಅನಿಮಲ್ ಇಸ್ ಮಂಗ? Then yours. ಜಿರಾಫೆ. ಓಕೆ. ಸೊ ವಾಟ್ಸ್ ಯುವರ್ ನೇಮ್? ವಿಸ್ಮಯ್. ಓಕೆ. ಇವತ್ತೇನು ಬೆಳಿಗ್ಗೆ ತಿಂಡಿ ನಿಮ್ಗೆ? ರೈಸ್ ಮತ್ತೆ ಚೆನ್ನ. ಚೆನ್ನ ಮನೆ. ಓಕೆ. ಸೊ ಗ್ರೇಟ್. ರೈಸ್ ಮತ್ತೆ ಓಕೆ. ಬೆಳಿಗ್ಗೆ ತಿಂಡಿ ಅಂತ? ಮತ್ತೇನು ಊಟಕ್ಕೆ ಅಂತ? ಬ್ರೇಕ್ಫಾಸ್ಟ್ ಎಂತ? ತಿನ್ನುದು ಊಟ ಮಾಡೋದಕ್ಕೆ ಅಂತ ಇತ್ತು? ಪೂರಿ ಪಲಾವ್. ಹೌದಾ? ನಿಮ್ಗೆ ಅಂತ ಬೆಳಿಗ್ಗೆ ತಿಂಡಿ ಇವತ್ತು? ಓ ದೇವರೇ, ಬೆಳಿಗ್ಗೆ ತಿಂಡಿ ಟೊಮೆಟೊ ಸಾರು. ಇದು ಫಸ್ಟ್ ಟೈಮ್ ನಾನು ಕೇಳೋದು. ಅದು ಮೇ ಬಿ ಚಾ ಬದಲು ನೀವು ಟೊಮೆಟೊ ಸಾರು ಕೊಟ್ಟಿದ್ದಾರೆ ಅಂತ. ಎಂತ ಕೊಟ್ಟಿದ್ದಾರೆ ನಿಮಗೆ ತಿಂಡಿ?
ಇಡ್ಲಿಯಾ ಮತ್ತೆ ದೋಸೆಯಾ? ಟೊಮೆಟೊ ಟೊಮೆಟೊ ಸಾರು. ಓಕೆ, ಅವರು ಫಿಕ್ಸ್ ಆಗಿದ್ದಾರೆ ಟೊಮೆಟೊ ಸಾರಿಗೆ. ಇರ್ಲಿ. ಸೊ ನಿಮ್ಗೆ ಇವತ್ತು ತಿಂಡಿ ತಿಂಡಿ ಅಂಬಡೆ ದೋಸೆ ದೋಸೆನಾ? ಎತ್ ದೋಸೆ ತಿಂಡರಿ ರೀ? ಎತ್ ದೋಸೆ ತಿಂಡ ಒಂಜಿ ಎಂಚಿನಕ್ಕಿ ಒಂಜಿ ಇರಗೆ ಎಂಚಬಹುದು ಮೂಜಿ ತಿಂತಾರೆ ಅಂದ್ರೆ ಇರುತ್ತೆ. ಮೂಜಿ ದೋಸೆ ತಿನ್ಯಾ? ಒಂಜಿ ದೋಸೆ ತಿನ್ಯಾ? ದಯಾಗಿ ಒಂಜಿ ದೋಸೆ ತಿನ್ನೀರಿ. ಎಡ್ಡೆ ಅಬ್ಜಿ ದೋಸೆ. ಓ ದೇವರ, ಎಡ್ಡೆ ಅಬ್ಬುಜಿಗೆ ದೋಸೆ ಓಲೇರು. ಅಮ್ಮ ಓಲೇರು ತುಕ್ಕ, ಅಮ್ಮ ಓಲೇರು ನೀರ ಅಮ್ಮಡಕ್ಕೆ ಎಂದರೆ ರೀ ದೋಸೆ ಎಡ್ಡೆ ಅಬ್ಬುಜಿಂದೆ. ಹಾ, ಅಮ್ಮಡಕ್ಕೆ ಎಂದರೆ ಇಜ್ಜಿ. ಓಕೆ, ಇರುತ್ತೆ. ಕಿಚನ್ ಪೂರ ಪೋಪರೆ ಹೆಲ್ಪ್ ಮಲ್ಪೋರ ಅಮ್ಮಗ. ಓಯ್ಟಿ ಇರಿ ಎಂಚಿನ ಹೆಲ್ಪ್ ಮಲ್ಪನ್ ಬಲ್ಲೆ ಸದ ಹೆಲ್ಪ್ ಮಲ್ಪೋರೆ. ಟೊಮೆಟೊ ಕಟ್ ಮಲ್ಪೋರೆ, ನೀರುಳ್ಳಿ ಕಟ್ ಮಲ್ಪೋರೆ, ಬಾಜನ್ ದೆಕ್ಕೋರೆ, ಬಕ ಮಾವಿನ ಬಾಜನ್ ದಕ್ಕಿಯರ್ಗೆ ಒಕ್ಕಡೆ ಬನ್ನಿ ಯಾರು. ನೀವ್ ಹೆಲ್ಪ್ ಮಾಡ್ತೀರಾ ಅಮ್ಮನಿಗೆ? ಹೇಗೆ ಹೆಲ್ಪ್ ಮಾಡ್ತೀರಾ? ನೀವು ಸುಮ್ಮನೆ ಹೇಳ್ಬೇಡಿ. ನೀವು ಕ್ಲೀನ್ ಮಾಡ್ತೀರಾ? ಯಾವ್ದ್ರಲ್ಲಿ ಏನು? ಮತ್ತೆ ನೋಡ್ತೀನಿ ಯಾವ್ದೆಲ್ಲ ಅಮ್ಮ ಮಾಡ್ತಿಲ್ಲಿ. ಯಾವ್ದೆಲ್ಲ ನೋಡ್ತೀರಾ ಅಮ್ಮ ಮಾಡ್ತಿಲಿ ಅಲ್ಲ? ಮತ್ತೆ ನಂಗೆ ಗೊತ್ತಿಲ್ಲ, ನಂಗೆ ಆಫ್ ಆಯ್ತು ಈಗ. ಓಕೆ, ಇಲ್ಲಿಗ ಹೌದಾ? ನಂದು ದಿಮಾಕ್ ಆಫ್ ಆಯ್ತು. ಓಕೆ, ದಿಮಾಕ್ ಆಫ್ ಆಯ್ತು. ಓ ದಿಮಾಕ್. ಓಕೆ, ಈಗ ಅಂದ್ರೆ ಕಿಚನ್ ಹೋಗುವಾಗ ದಿಮಾಕ್ ಆಫ್ ಆಗ್ತದ? ಇಲ್ಲೇ ದಿಮಾಕ್ ಇಲ್ಲಿ ಯಾರ್ದು ದಿಮಾಕ್ ಸರಿ ಇಲ್ಲ ಗೊತ್ತುಂಟಾ? ಯಾರ್ದು ಸರಿ ಇಲ್ಲ, ಎಲ್ಲ ಆಫ್ ಆಗಿದೆ. ಈಗ ಕಿಚನ್ ಅಲ್ಲಿ ಅಮ್ಮನಿಗೆ ಏನ್ ಹೆಲ್ಪ್ ಮಾಡ್ತೀರಿ ಹೇಳಿ? ಅಮ್ಮನಿಗೆ ಏನ್ ಹೆಲ್ಪ್ ಮಾಡ್ತೀರಿ? ನೋಡು ಯಾವ್ದೆಲ್ಲ ಅಮ್ಮ ಮಾಡ್ತಾಳೆ. ಎಂತ ಮಾಡ್ತಾರೆ? ಇವತ್ತೆಂತ ಮಾಡಿದಾಳೆ? ರೈಸ್ ಮತ್ತೆ ಚೆನ್ನಾಗ. ಹೌದಾ, ಅದು ಮಾಡಿದಾರೆ. ಅದ್ ಹೇಗ್ ಮಾಡ್ತಾರೆ ಅಂತ? ರೈಸ್ ಹೇಗ್ ಮಾಡಿದ್ರು? ರೈಸ್ ಕರ್ಕರಿ ತಕೊಂಡ್ ಮತ್ತೆ ಬಾಯ್ಲ್ ಮಾಡು, ಮತ್ತೆ ಬಾಯ್ಲ್ ಆಗಿ ಬೌ ಬೌ ಬಂತಲ್ಲಿ. ಓಕೆ, ಇರ್ಲಿ, ಅರ್ಥ ಆಗುದಿಲ್ಲ. ಹೌದು, ಲೆಫ್ಟ್ ಸೈಡ್ ಹೋಗಿದೆ, ಹೀಗೆ ಕೇಳ್ಬೇಕು ನಾನು. ಓಕೆ, ಈಗ ರೈಸ್ ಮಾಡ್ತಾರಲ್ಲ ಅವ್ರಮ್ಮ, ಅಮ್ಮ ಮಾಡ್ತಾರ ರೈಸ್. ಆಯ್ತಾ, ನಾ ಹೇಳ್ತೇನೆ ನಾನು ನಿಮ್ಗೆ. ಆಯ್ತಾ? ಓಕೆ, ನೀವೀಗ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಯಾವ್ದು ಮೊನ್ನೆ ರನ್ನಿಂಗ್ ರೇಸ್ ಅಲ್ಲಿ? ನಂಗೆ ಪ್ರೈಸ್ ಸಿಕ್ಕಿಲ್ಲ. ಫ್ರಾಗ್ ಮತ್ತೆ ರನ್ನಿಂಗ್ ನಂಗೆ ಮ್ಯೂಸಿಕಲ್ ಚೇರ್ ಅಲ್ಲಿ ಸಿಕ್ತು. ಹೌದಾ? ಮೊನ್ನೆ ಪ್ರೈಸ್ ಸೆಕೆಂಡ್ ಪ್ರೈಸ್. ಫಸ್ಟ್ ಪ್ಲೇಸ್ ಯಾರಿಗೆ? ಫಸ್ಟ್ ಪ್ರೈಸ್ ಪ್ರಣಮ್. ಪ್ರಡಮ. ಇರ್ಲಿ, ಪ್ರಡಮ್. ಹೇಗೆ ಫಸ್ಟ್ ಪ್ಲೇಸ್ ಸಿಕ್ಕಿದ್ ನಿಮ್ಗೆ? ಲಾಸ್ಟ್ ಚೇರ್ ಅಲ್ಲಿ. ನೀವ್ ಯಾಕೆ ಲಾಸ್ಟ್ ಚೇರ್ ಅಲ್ಲಿ ಕೂತ್ಕೊಳ್ಳಿಲ್ಲ? ಪ್ರಡಮ್ ಅಮ್ಮನ ಹತ್ರ ಹೇಳ್ತೇನೆ ನಾನು ಯಾಕೆ ಪ್ರೈಸ್ ಸಿಕ್ಲಿಲ್ಲ ಅಂತ. ನಿಮ್ಗೆ ಯಾವ್ದ್ರಲ್ಲಿ ಪ್ರೈಸ್ ಸಿಕ್ಕಿದೆ ಮೊನ್ನೆ ಸ್ಪೋರ್ಟ್ಸ್ ಅಲ್ಲಿ? ವೇಟ್ ತೆಗೆದಿನಿ. ರನ್ನಿಂಗ್ ರೇಸ್. ಓ ದೇವರೇ, ರನ್ನಿಂಗ್ ರೇಸ್ ತೆಗೆದಿನಿ. ರನ್ನಿಂಗ್ ರೇಸ್ ಸೆಕೆಂಡ್. ಓಕೆ, ಸೆಕೆಂಡ್ ಪ್ಲೇಸ್ ಯಾರಿಗೆ ತೆಗೆದಿನತ್ತೆ? ಫಸ್ಟ್ ಪ್ಲೇಸ್ ಯಾರಿಗೆ? ಫಸ್ಟ್ ಪ್ರೈಸ್ ಹೆಂಗತ್ತೆ? ನೀಕುಲ್ ಹೆಚ್ಚಿನ ಅಂಶ ರೆಡಿ. ಪ್ರಡಮ. ಓಹೋ, ಓಕೆ. ಅದೇ ಓಯ್ ಇರಕ್ ದಾನೆ ತೆಗೆದಿಜಿ ಪ್ರೈಸ್. ಫಸ್ಟ್ ಪ್ಲೇಸ್ ದಾನೆ ತೆಗೆದಿಜಾ? ಓಕೆ, ಫಸ್ಟ್ ಪ್ಲೇಸ್ ತೆಗೆದಿಜಿ, ಸೆಕೆಂಡ್ ಪ್ಲೇಸ್ ತೆಗೆದನತೆ. ಏತ್ ಜನ ಒಟ್ಟಿಗೆ ಬಲ್ದಾರ ನಿಗುಲು? ಒಟ್ಟಿಗೆ ಬಲ್ತೀನಿ. ಆಯ್ತು, ಏನೇ ಪ್ರೈಸ್ ಸಿಗುದಿನ ಗೊತ್ತು ಜೊತೆ. ಅತ್ತೆ ಎಂಕ್ ಡೌಟ್ ನಿಗುಲು ಕಾಲ್ ರೆಡೆ ಜನ ಬಲ್ತೀನ ಅಂದೆ. ಇರ್ನ ಫ್ರೆಂಡ್ ಇಲ್ಲ. ಏತ್ ಜನ ಒಟ್ಟಿಗೆ ಏತ್ ಜನ ಇರ್ತಾರೆ? ಪೂರ ಬಲ್ ಪ್ಲೇ ಬಲ್ತಾರ ಅದೇ. अते बॉय था ओ तो हिंदी बात करने हैं तो मेरा हिंदी वटार है, ಸ್ವಲ್ಪ ಜಾಗ್ರತೆ. मेरा हिंदी नेने दिमाग फुल ಹೋಗ್ दिमाग कंप्लीट ಹೋಗ್ತದೆ. ಅದೇ ಹೇಳಿದ್ ನಾನು. ಹಿಂದಿ ಗೊತ್ತು ನಿಮಗೆ? ಹಿಂದಿ ಗೊತ್ತು ನೇಪಾತರಿಗೆ? ಹಿಂದಿ ಗೊತ್ತು ನಿಮಗೆ ಮಾತಾಡ್ಲಿಕ್ಕೆ? नाम क्या है? दिमाग कंप्लीट. नाम क्या रे? नाम क्या? What's your name? ಕಾಪಿಷ್ಟ. ಇಂಜಿನಿಯರ್ ಕಾಪಿಷ್ಟ. ಅಭಿಷ್ಟ ಅಲ್ಲ ಮಾರ್ರೆ, ಅಭಿಷ್ಟ. ಅದು ಕಾಪಿ ಏನ್ ಬಂತು? ನೀವು ಹೇಳ್ತೀರಿ ಮಾರ್ರೆ ಟೊಮೆಟೊ ಸಾರ್ ಅಂತ. ಕಾಪಿ ಹೇಗೆ ಬಂತು ಇವತ್ತು ಅಲ್ಲ? ಓಕೆ, ಸೊ ನಿಮ್ಗೆ ರೇಸಿಂಗ್ ಅಲ್ಲಿ ಫಸ್ಟ್ ಮೊನ್ನೆ ರನ್ನಿಂಗ್ ರೇಸ್ ಅಲ್ಲಿ
ಎಲ್ಲ ಸೆಕೆಂಡೇ ಸಿಕ್ಕಿದ್ದೆ ಮಾರಿ ಅಂತ ಏನದು ಸೆಕೆಂಡ್ ಫಸ್ಟ್ ಯಾರಿಗೆ ಸಿಕ್ಕಿದ್ದು ಗೊತ್ತಿಲ್ಲ ಎದುರುಗಡೆ ಯಾರು ಓಡಿದೆ ಹೇಳಿ ಪ್ರಕಾಶವ ಶಲ್ಯ ಭಯಂಕರ ಮಾರ ಶಲ್ಯ ನಂತರ ಒಳ್ಳೆ ಒಳ್ಳೆ ಅಲ್ಲ ಅವ್ರು ಒಳ್ಳೆ ಫ್ರೆಂಡ್ ಅಂತಲ್ಲ ನಿಮ್ದಲ್ಲ ಓಕೆ ನೀವು ಮೊನ್ನೆ ಟೀಚರ್ ಏನೋ ಒಂದು ಪನಿಷ್ಮೆಂಟ್ ಕೊಟ್ರಂತಲ್ಲ ನಿಮ್ಗೆ ಏನದು ಮೊನ್ನೆ ಕ್ಲಾಸಲ್ಲಿ ನೀವು ಹೋಮ್ವರ್ಕ್ ಮಾಡಲಿಲ್ಲ ಅಂತಲ್ಲ ಮೊನ್ನೆ ನೋಡಿ ಕರೆಕ್ಟ್ ಮಾಡಿ ಅದೇ ಕ್ಲಾಸ್ ವರ್ಕ್ ಸೇಮ್ ಆಯ್ತಾ ಓಕೆ ಸೊ ಕ್ಲಾಸ್ ವರ್ಕ್ ಹೋಮ್ವರ್ಕ್ ಅಲ್ಲಿ ಇತ್ತಲ್ಲ ನೀವು ಮಾಡಲಿಲ್ಲ ಅಂತ ಹೌದಾ ಮಾಡಿದ್ರಾ ಓಕೆ ನಿಮಗೆ ಪನಿಷ್ಮೆಂಟ್ ಕೊಡಲೇ ಇಲ್ಲ ಓಕೆ ಇರೇ ಪನಿಷ್ಮೆಂಟ್ ಕೊಡ್ತೀರಿ ಮತ್ತೆ ಮನೆ ಮಮ್ಮಿ ನೀರು ದಾಲ್ ನಾಚಿಕೆ ಅನ್ಪಚ್ಚಿ ಏನಡ ಮನೆ ಟೀಚರ್ ನೀರಿಗೆ ಇಜ್ಜ ಇರ್ ಮಸ್ತ್ ಪಾಪನ ಕ್ಲಾಸ್ ಇದು ಒಂತ ಜೋರುಲ್ಲರಿಗೆ ತೀರಿ ಇಜ್ಜ ಹೋಮ್ವರ್ಕ್ ಪೂರ ಮಲ್ಪುನಿಯರು ದೇವ ಸೊ ಈ ರೀತಿ ಇರ್ನ ಹೋಮ್ವರ್ಕ್ ಆಯ್ಜಿಂದ ಬೇತೆಕಳ್ಳ ಮಲ್ಪವರ ಅದೇ ಬೇತೆಕಳ್ಳ ಪನ್ಪರು ಪೂರಗಳ್ಳ ಭಯಂಕರ ಮಾರ ಅಮ್ಮ ಮಲ್ಪೇರೆ ಅದೇ ಪೂರ ಐತೆ ಕಂಪ್ಲೀಟ್ ಹೇರ್ ಸ್ಟೈಲ್ ಅಮ್ಮನೆ ಪೂರ ಪಂಡರು ಇತ್ತಂಜಿ ಹೋಮ್ವರ್ಕ್ ಮಮ್ಮಿ ಮಲ್ಪುಜಾರ ಮಲ್ಪಾವೇರಿ ಸಾರಿ ಮಲ್ಪಾವೇರಿ ಎರಡು ಮಲ್ಪಾವೇರಿ ಎರಡನೇ ಓಕೆ ಇರಗೆ ಮಸ್ತ್ ತಿಂಡಿಯು ಮಮ್ಮಿನ ಅಂದೆ ಪಲಾವ್ ಅಲ್ಲಿ ಪಲಾವ್ ಮಸ್ತ್ ಇಷ್ಟ ಅಪ್ಪನಿರಿಗೆ ಓಕೆ ಪಲಾವ್ ಮಸ್ತ್ ಇಷ್ಟನೇ ಓಕೆ ಸೊ ನಿಮ್ಗೆ ಯಾವ್ದು ಇಷ್ಟ ರೀ ಅಲ್ಲ ಅಲ್ಲಿ ತಿಂಡಿಯಲ್ಲಿ ಚೆನ್ನೈ ಇವರೊಂದು ಯಾವ್ದು ಮಾರದೆ ಚೆನ್ನದಲ್ಲಿ ಇದ್ದಾರೆ ಚೆನ್ನೈ ಇಷ್ಟನಾ ಓಕೆ ಗ್ರೇಟ್ ಮತ್ತೆ ಟೊಮೆಟೊ ಶುಗರ್ ಕಿಚಡಿ ಕಿಚನ್ ಅಲ್ಲಿ ಆಗುದು ಕಿಚಡಿ ಅಲ್ಲ ಕರೆಕ್ಟ್ ಓಕೆ ಮಂಗ ಓಕೆ ಸೊ ಮಂಗ ಅಂದ್ರೆ ಫೇವರೇಟ್ ಅನಿಮಲ್ ಅಂತಲ್ಲ ಕರೆಕ್ಟ್ ಓಕೆ ಜಿರಾಫೆ ನಿಮ್ಮ ಸಿಸ್ಟರ್ನ ಹೆಸರೇನು ಡಾಲಿ ಕರುದು ಓಕೆ ಕರುದು ಮನೆಯಲ್ಲಿ ಡಾಲಿ ಹೆಸರು ವೈನವಿ ಓಕೆ ಟೀಚರ್ ಹೆಸರೇನು ನಿಮ್ದು ಎಂತ ಭಯಂಕರ ಇದ್ದಾರ ಜೋರ್ ಇದ್ದಾರ ಸತ್ಯ ಹೇಳಿ ಜೋರ ಹೌದಾ ಸುಧಾರ್ ರಾವ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಎಲ್ಲ ಅದು ವೇಟ್ ಮಾಡ್ತಿದ್ದೆ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಎಲ್ಲ ಬರ್ತಾರೆ ಅಂತ ಬಟ್ ಗ್ರೇಟ್ ಸೊ ಟೀಚರ್ ಬೈತಾರೆ ನಿಮ್ಗೆ ಯಾಕೆ ಬೈತಾರೆ ಹೇಳಿ ನಿಮ್ಗೆ ಯಾಕೆ ಬೈತಾರೆ ನೀವು ತಂಟೆ ಮಾಡ್ತೀರಾ ಸತ್ಯ ಹೇಳಿ ತಂಟೆ ಮಾಡ್ತೀರಾ ಯಾಕೆ ಏನ್ ತಂಟೆ ಮಾಡ್ತೀರಾ ನೀವು ಇಲ್ಲ ನಂಗೆ ಡಿಂಪಲ್ ಇಲ್ಲ ಸಾರಿ ಇಲ್ಲ ಅದು ನಾನು ಮಾಡಿ ಆಯ್ತು ಈಗ ಅವ್ರು ಮಾಡ್ತಾರೆ ಈಗ ಅವರು ಕಬಿಷ್ಟ ಅಲ್ಲ ಎಂತ ಹೆಸರು ಇದು ಅಭಿಷ್ಟ ಇವ್ರದ್ದು ಪ್ರಿನ್ಸಿಪಲ್ ಹೆಸರೇನು ಅಂತ ಹೇಳಿದ್ರು ನಿಮ್ಮ ಪ್ರಿನ್ಸಿಪಲ್ ಹೆಸರೇನು ಪ್ರಕಾಶ ಹೌದಾ ಅವರು ಹೇಗಿದ್ದಾರೆ ಪ್ರಿನ್ಸಿಪಲ್ ನಿಮ್ದು ಪಾಪನ ಬೈತಾರ ಬೈಯಲ್ಲ ಓಕೆ ನಿಮ್ದು ಮೊನ್ನೆ ಡ್ಯಾನ್ಸ್ ಎಲ್ಲ ಆಯ್ತಲ್ಲ ಸ್ಕೂಲ್ ಡೇ ಅಲ್ಲಿ ಯಾವ ಸಾಂಗಿಗೆ ನೀವು ಡ್ಯಾನ್ಸ್ ಮಾಡಿದ್ದು ಮೊನ್ನೆ ಸ್ಕೂಲ್ ಡೇ ನೀವು ಡ್ಯಾನ್ಸ್ ಮಾಡಿ ಮಾರ ಭಯಂಕರ ಆಗಿದೆ ಯಾವುದು ಡ್ರಮ್ ಡಮ್ ಡಮ್ ಡ್ಯಾ ಯಾವ್ದು ಡಮ್ 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 ಡ್ಯಾ ಫಸ್ಟ್ ಟೈಮ್ ಕೇಳಿದ್ದೆ ಡಮ್ ಡಮ್ ಡ್ಯಾ ಯಾವ್ದು ಸ್ಟಾರ್ಟಿಂಗ್ ಹೇಳಿ ಅದು ಹೇಗೆ ಸಾಂಗ್ ಹೇಗೆ ಅದು ಸ್ಟಾರ್ಟಿಂಗ್ ಪದ್ಯ ಇಲ್ವಾ ಅದಕ್ಕೆ ಹೇಳಿ ಮ್ಯೂಸಿಕ್ ಹೇಗೆ ಬರ್ತದೆ ಫಸ್ಟ್ ಸ್ಟೆಪ್ ಎಲ್ಲ ಹೇಗೆ ಮಾಡಿದ್ರಿ ನೀವು ಫಸ್ಟ್ ಸ್ಟೆಪ್ ಯಾವುದು ಫಸ್ಟ್ ಸ್ಟೆಪ್ ಓಕೆ ಇದು ಓಕೆ 1 2 3 ಮತ್ತೆ 4 1 2 3 4 ಓಕೆ ಮತ್ತೆ ನೆಕ್ಸ್ಟ್ ಹೀಗೆ
5 4 ಸರ್ ಟೈಮ್. ಮತ್ತೆ ಇದು ಈ ಸೈಡ್ ಹೆಚ್ಚಿನ ನಿಮಿಷ ದೋಣಿಯಲ್ಲಿ ಹೋಗ್ತಿದ್ದೀರಾ? ದೋಣಿ ಮತ್ತೆ ಹಿಂಗೆ 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 ಮತ್ತೆ 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 ಹೀಗೆ ಹೇಗೆ ಓಕೆ ಓಕೆ ಹಾಗೆ ಹಾಗೆ ಮತ್ತೆ ಮತ್ತೆ ನೆಕ್ಸ್ಟ್ ಬರ್ರಿ. ಗೊತ್ತಿಲ್ಲ. ಅದು ಡಮ್ ಡಮ್ಮಿ ಅಂತ ಹೇಗೆ ಮಾಡುದು ನೀವು? ಡಮ್ ಡಮ್ ಹೇಗೆ? ಡ್ರಮ್ ಡ್ರಮ್. ಡ್ರಮ್ ಡ್ರಮ್ ಅದೇ ಯಾವ್ದು? ಮತ್ತೆ ಡ್ರಮ್ ಡ್ರಮ್. ಡ್ರಮ್ ಡ್ರಮ್ ಓಕೆ ಡ್ರಮ್ ಡ್ರಮ್ ಅಲ್ಲ? ಡ್ರಮ್ ಡ್ರಮ್. ಓಕೆ ಅದು ಡಮ್ ಡಮ್ ಇರ್ಲಿ. ಡ್ರಮ್ ಡ್ರಮ್. ಅದೇ ಡ್ರಮ್ಮೇ ಇಟ್ಕೊಳ್ಳಿ, ಇಲ್ಲದಿದ್ರೆ ಒಂದು ಕೊಡಪನೆ ಇಟ್ಕೊಳ್ಳಿ ನೀವು, ಆಯ್ತಾ? ಓಕೆ ಒಳ್ಳೇದಾಗಿದೆ ಅದು ಡ್ಯಾನ್ಸ್ ಎಲ್ಲ. ನಂಗೆ ಮತ್ತೆ ಕೇಳ್ತೇನೆ, ಮತ್ತೊಂದು ಸಾಂಗ್ ಕೇಳ್ತೇನೆ ನಿಮ್ಮ ಹತ್ರ. ಓಕೆ ನೀವು ಯಾವ್ದು ಸಾಂಗ್ ಇರೆಗೆ ಹೋಗಿ ನಮ್ದು ಇಬ್ರು ಸೇಮ್ ಗುರು ಮಾತ ಪಿಟ್ಟ. ಗುರು ಅಂಕುಸತ ಅವತ್ತು ಅವು ಅತ್ತಿ ಹೀರಂಜಿ ಗುರು ಮಾತ ಪಿಟ್ಟ ಅವ ಸೇಮ್ ಬೋತ್ ಸೇಮ್ ಅದ ಅತ್ತ ನಾನು ಬೇರೆ ದಾದಾ ಅಂತೆ ಅಲೆಗೆ ಕೊಟ್ಟಿದ್ದಿ ಸಾಂಗ್ ತೆ ಪುಜಾರು. ಅದೇ ಓ ಈ ಬುಧಾರೆ ಸಾಂಗ್ ಮಾಡಿ ಸ್ಕೂಲ್ ಡೇಗೆ. ಓ ಸ್ಕೂಲ್ ಡೇಗೆ ಹೋಗಿ ಡ್ಯಾನ್ಸ್ ಮಾಡ್ತೀನಿ. ಗುರು ಮಾತ್ರ ಬಿಟ್ಟಾನೆ. ಗುರು ಮಾತ್ರ ಬಕ ಗುರು ಮಾತ್ರ ಬಿಟ್ಟ ಅಂದೆ ಅಂಕುಸತ ಅಂದೆ ಅವಾಗ ಅವ ಆಗಲ್ಲ ಮಾಣಿಯಾಗಲ್ಲ ಮಾಡಿದಾಗಲ್ಲ ಎಂಕಲನ ಅತ್ತಿ ಆಗಲ್ಲಾಗೆ ಎಂಕಲ ಸ್ಟೇಜಿನ ಏ ಇಜ್ಜ ಆಗಲ್ಲ ಇಂಚಿನ ಆಲ್ಬಿಡ ಹೆಂಗಲ್ಲ ಟೆನ್ಷನ್ ಬೇತೆ ಅದೇ ಅಂದೆ ಅಲ್ಲ ಇದೆ ಯಾರು ಮನ್ಪಿಂಡಿದ ಅದು ಮನ್ನಾಗ ಇರೋ ಸ್ಟೆಪ್ ಮಾಡ್ತೋಜಲ್ಲಿ ಮೇರಿದ್ದೆ ಅರ್ನ ಡ್ರಮ್ ಡ್ರಮ್ ಡ್ಯಾ ಇರ್ನು ತಪಲ ಡ್ಯಾ ಬಕು 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 ಸ್ಟೆಪ್ ಯಾವ ಸ್ಟಾರ್ಟಿಂಗ್ ಸ್ಟೆಪ್ ಇಂಚನೆ ಸ್ಟಾರ್ಟಿಂಗ್ ಗೋಡೆ ಅದು ಪಲಾವ್ ಹಿಡ್ಕೊಂಡು ಹೋಗುದು. ಮತ್ತೆ ಹೀಗೆ ಮಾಡುದು. ಮತ್ತೆ ನೆಕ್ಸ್ಟ್ ಸ್ಟೆಪ್ ಯಾವುದು? ಇದು ಪಿಲಿ, ಇದು ಗ್ಯಾರಂಟಿ ಪಿಲಿ ಅಲ್ಲ. ಮತ್ತೆ ನೆಕ್ಸ್ಟ್ ಆಯಮಲ್ ಬೇತ ಈ ರೂಮ್ ಅಲ್ಲಿ ಬರಂಚಂಡ ನೆನಪಿಜ ಡ್ಯಾನ್ಸ್ ಸ್ಟೆಪ್ ನೆನಪಿಜ ಹೂ ಬಲ್ಲೆ ಹೂ ಸ್ಟೆಪ್ ಮಲ್ಲಿ ಇದು ನೆನಪು ಮಲ್ಪಲಿ ಮೇರು ಸ್ಟೆಪ್ ಮಾಡ್ತಾರೆ ಇರೋ ಸ್ಟೆಪ್ ಮಾಡ್ತೀನಿ ಬರಲಿ ಗೊತ್ತಿ ನೆನಪಿಜ್ಜಿ ಪನ್ಪಿಚಾರ ಇದೆ ಓಕೆ. ನೀವೊಂದು ಸ್ಟೆಪ್ ಹೇಳಿ ನಿಮ್ಮ ಯಾವ್ದದು ಸ್ಕೂಲ್ನಾಗೆ ಡ್ಯಾನ್ಸ್ ಮಾಡಿದ್ದು ಹೇಗೆ? ಸೇಮೆ ಯಾವ್ದು ಸೇಮೆ? ಯಾವಾಗದು ಸೇಮೆ ಮಾಡೋದು ನೀವು? ಓಕೆ ಸೇಮೆ. ಮತ್ತೆ ನೆಕ್ಸ್ಟ್ ಇದಾದ್ಮೇಲೆ ಓಕೆ ಇದು ಎಲ್ಲ ಸೇಮೆ ಅಲ್ಲ. ಓಕೆ ನೆಕ್ಸ್ಟ್ ಸ್ಟೆಪ್ ಯಾವುದು? ಇದಾದ್ಮೇಲೆ ಇದು ಯಾವುದು? ಅಂಬಡೆ. ಓಕೆ ಹೀಗೆ ಓಕೆ ಇದಾದ್ಮೇಲೆ ಮತ್ತೆ ಹೀಗೆಯಾ? ವಿಸ್ಮಯ್ ಅವ್ಯಾರನ್ನ ಮಾನ್ವಿನ ಕಲ್ನಾಗೆ ಸ್ಟೆಪ್ ನಾವು ದೊಡ್ಡವರು ಸೆಕೆಂಡ್ ಲೈನ್ ಚಿಕ್ಕವರು ಫಸ್ಟ್ ಲೈನ್ ನಾವು ಸೆಕೆಂಡ್ ಲೈನ್. ಹೌದಾ? ನಾವು ಅಮರೆ ಡ್ಯಾನ್ಸ್ ಮಾಡುದು. ನೆನಪಿಲ್ಲ ಎಲ್ಲ ಸ್ಟೆಪ್. ಕರೆಕ್ಟ್. ಎಷ್ಟು ಸ್ಟೆಪ್ ಹಾಕಿದ್ದು ಒಳ್ಳೇದಾಗಿದೆ ಸೇಮೆದೆಲ್ಲ. ಒಳ್ಳೇದುಂಟು ಸ್ಟೆಪ್ಸ್ ಎಲ್ಲ. ಯಾರು ಕಲ್ಸಿದ್ ನಿಮ್ಗೆ ಡ್ಯಾನ್ಸ್? ಟೀಚರ್ ಹೆಸರೆಂತ? ಆಶಾ ಮ್ಯಾಮ್ ನಿಮ್ಗೆ ಇದ್ದಾರಾ? ಅಲ್ಲ ಮಲ್ಲಿಕಾ ಟೀಚರ್ ಅಲ್ಲ? ಓಕೆ. ನೀವು ಮೊನ್ನೆ ಅಷ್ಟೇ ನೀವು ಮನೆಯಲ್ಲಿ ಏನೋ ಒಂದು ಗಲಾಟೆ ಮಾಡಿದ್ರಂತ ಹೌದಾ? ಅಮ್ಮ ಹೇಳ್ತಿದ್ರು. ಎಂತ ಗಲಾಟೆ ಮಾಡಿದ್ ನೀವು? ಟಿವಿದು ರಿಮೋಟ್ ತೆಗೆದು ಬಾವಿಗೆ ಹಾಕಿದ್ರಂತೆ. ಓಯ್ ಕೇನ್ಲಿ ಟಿವಿದು ರಿಮೋಟ್ ಗುಯಲ್ಲಿ ಬಾರ್ದು ಮಸ್ತ್ ರಿಮೋಟ್ ಬಾರ್ದಾರ ಅದೇ ಇರ್ತದ ಜರ ಅದೇ ಕರೆಕ್ಟ್. ನೀವು ತುಂಬಾ ಪಾಪನ ಹೇಗೆ ಮನೆಯಲ್ಲಿ? ಯಾರು ಪಾಪ ಇದ್ದಾರೆ ಹೇಳಿ ಮನೆಯಲ್ಲಿ? ಅಪ್ಪನ ಅಮ್ಮನ ಹೇಗೆ? ಅಮ್ಮ ಪಾಪನ? 2 ಜನ ಪಾಪ. ಮತ್ತೆ ಯಾರು ಜೋರಿದ್ದಾರೆ ಹೇಳಿ? ಓಕೆ ಅಪ್ಪ ಅಮ್ಮ ಪಾಪನಾ? ಓಹೋ ನೀವು ಆದ್ರೆ ಜೋರಾ? ನೀವು ಜೋರಾ? ಇಲ್ಲ ಗ್ರೇಟ್ ಮಾರೆ ನೀವು. ಇವರು ಜೋರಿದ್ದಾರಂತೆ ಮನೆಯಲ್ಲಿ, ಇವ್ರ ಹತ್ರ ಕೇಳಿ. ನೀವು ಜೋರಲ್ಲ? ಅಲ್ಲ ನೀವು ಜೋರ, ಅವ್ರು ನೀವು ಪಾಪ ಅಲ್ಲ? ಗ್ಯಾರಂಟಿ ನೀವು ಪಾಪ. ತರ್ಲಿ ಅದು ಗೊತ್ತುಂಡಂಗೆ ನೀವು ಗ್ಯಾರಂಟಿ ಅದು ಗೊತ್ತುಂಡಂಗೆ ಮಾತಾಡ್ಲಿಕ್ಕೆ. ಅವ್ರು ತರ್ಲೆ ಮಾಡೋದಂತೆ. ಹೌದಾ? ಅದು ಕರೆಕ್ಟಾ?
ಓಯ್ ಅಂಕಲ್ ತರಲೆ ಮತ್ತೆ ಜೋರು ಸೇಮ್ ಆಯ್ತಾ? ಕರೆಕ್ಟ್ ಅದಕ್ಕೆ ಬೇರೆ ಹೆಸರು ಇಟ್ಟು ಅದಕ್ಕೆ ಆಯ್ತಾ. ಓಕೆ, ಸೊ ನಿಮ್ಗೆ ಮನೆಯಲ್ಲಿ ಮೊನ್ನೆ ಬೈತ್ರ ಅಂತ, ನಿಮ್ಗೆ ಬೇಜಾರ ಆಯ್ತಂತ, ಹೌದಾ? ಇಲ್ಲ, ಏನಿಲ್ಲ. ಓಕೆ, ಸೊ ಒಂದು ಸಾಂಗ್ ಹೇಳಿ ನಂಗೆ, ಒಂದು ಸಾಂಗ್ ಹೇಳಿ. ಯಾವ ಸಾಂಗ್ ಹೇಳ್ತೀರಾ? ಒಂದು ಸಾಂಗ್ ಹೇಳಿ, ಗಟ್ಟಿ ಹೇಳ್ಬೇಕು ನಂಗೆ ಒಂದು ಸಾಂಗ್. ಫಿಲ್ಮ್ ಇದು ಸಾಂಗ್ ಯಾವ್ದಾದ್ರು ಇದು ಯಾವ ಪದ್ಯ ಗೊತ್ತುಂಟು ನಿಮಗೆ? ಗಟ್ಟಿ ಹೇಳಿ. ರೆಡಿ ಗಟ್ಟಿ ಹೇಳ್ಬೇಕು. ಕರೆಕ್ಟ್ ಕೂತ್ಕೊಳ್ಳಿ. ಓಕೆ, ಈಗ ಒಂದು ಪದ್ಯ ಹೇಳ್ಬೇಕು, ಎಲ್ಲರೂ ಸೈಲೆಂಟ್. ಅದಾದ್ಮೇಲೆ ನಿಮ್ಗೆ, ಅದಾದ್ಮೇಲೆ ನಿಮ್ದು, ಆಯ್ತಾ? ಹೇಳ್ಬೇಕು. ಆಯ್ತಾಯ್ತು, ರೈಮ್ಸ್ ಹೇಳಿ, ಅಲ್ಲ ಬೇರೆ ಜೋಕ್ಸ್ ಹೇಳಿ ನಂಗೆ, ಆಯ್ತಾ? ಓಕೆ, ಹೇಳ್ಬೇಕೀಗ, ಗಟ್ಟಿ ಹೇಳ್ಬೇಕು. ಎಲ್ರು ಸೈಲೆಂಟ್ ವಿಸ್ಮಯ್. ಓಕೆ, ರೆಡಿ, 1 2 3 ಸ್ಟಾರ್ಟ್. Rocky Boy, Rocky. Rocky Boy. Saram Rocky Boy. Alata Tello Boy. Hey Saraboy. ಅಷ್ಟೇ. ಮತ್ತೊಮ್ಮೆ ಹೇಳಿ, ನಂಗೆ ಕೇಳಲಿಲ್ಲ. ಕೇಳ್ತೆ ನಿಮ್ಗೆ. ಎಗೇನ್ ರೆಡಿ, 1. ಇದು ಯಾವ್ದು ಸಾಂಗ್? ಸಲಾಮ್ ರಾಕಿ ಬಾಯ್. ಓಕೆ, ಎಸ್ ಇದು KGF ಇದು. ಓಕೆ, ರೆಡಿ, 1 2 3 ಸ್ಟಾರ್ಟ್. Saram Rocky Boy. Saram Rocky. Saram Rocky Boy. Rocky. Saram Rocky Boy. ಗಟ್ಟಿ. Saram Rocky Boy. Saram Rocky Boy. Alata Tello Boy. Alata. Tello Boy. Oh hey Sata Boy. ಒಳ್ಳೆ ಕ್ಲಾಪ್ಸ್ ಕೊಡಿ ಇವರಿಗೆ. ಓಕೆ, ಸೂಪರ್. ಓಕೆ, ಯಾರು ಕಳ್ಸಿದ್ದು ನಿಮ್ಗೆ ಸಾಂಗ್? ನೀವೇ ನೋಡಿದಾ ಟಿವಿಯಲ್ಲಿ? ಹೌದಾ, ಒಳ್ಳೆ ಆಗ್ತದಲ್ಲ ಪದ್ಯ ಅದು. ಎಷ್ಟು ಸತಿ ಕೇಳ್ತೀರಾ ಟಿವಿಯಲ್ಲಿ? ತುಂಬಾ ಸತಿ ಕೇಳಿದ್ರ ಅಂತ ಪದ್ಯ ಅಲ್ಲ? ಸಲಾಮ್ ರಾಕಿ ಬಾಯ್ 2 ಸತಿ ಕೇಳಿದಿರಾ? ಭಯಂಕರ ಮಾರ. ಓಕೆ ವೀಕ್ಷಕರೇ, ಕಿಲಾಡಿ ಪುಟಾಣಿ ಸಣ್ಣ ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಅಂಡ್ ಇವ್ರ ಜೊತೆ ಏನೋ ಮಾತಾಡ್ತಿದ್ದೆ ರಾವಣ ಬಗ್ಗೆ. ಅಲ್ಲ ರಾವಣ ಅವರೇ, ಈರೋ ಪದ್ಯ ಶೋಕದಂಜ ಪದ್ಯ 6 ಪಂಡರು ಸರಾಮ್ ರಾಕಿ ಬಾಯ್ ಎಂದೆ ಈರು ಪನ್ಪರ್ ನೀರು ದೋಸೆ ಈರು ಬನ್ನಿ ನೀಡು ಶಿವ. ಓಕೆ, ಇಂಕ ಇರ್ ನೀಡು ಶಿವವನ್ನ ಇಂಕ ನೀಡು ದೋಸೆ ಓ ಪನ್ಪರ್ ಐತೆ ಗಟ್ಟಿ ಬನ್ನುಡು. ಸೈಲೆಂಟ್ ನೀವು 2 ಜನ. ಓಕೆ, ಸೈಲೆಂಟ್. ಓಕೆ, ರೆಡಿ, 1 2 3 ಸ್ಟಾರ್ಟ್. ನೀಡು ಶಿವ ನೀಡದಿರು ಶಿವ ಬಾಗೋದೆ ನನ್ ಕಾಯ ನಾನಿಕೆ ಅಂಜಲಿ ನೀ ನನ್ನ ಅಂಜಲಿ ನೀಡು ಶಿವ ನೀಡದಿರು ಶಿವ ಬಾಗೋದೆ ನನ್ನ ಕಾಯ ಸಿಂಗಾರ ಋತಕ ಬಂಗಾರ ಶ್ರಣಿಕ ಬಾಳಲ್ಲಿ ಲೆಗಾರ ರೇಖೆ ನೀನೆತ್ತ ಕಾಯ ನಿನಗೆ ನಿಮಾಯ ಆಗೋದು ಹೋಗೋದು ಕರೆನೆ ನೀಡು ಶಿವ ನೀಡದಿರು ಶಿವ ಬಾಗೋದೆ ನನ್ನ ಕಾಯ ಮಾಲಿಗೆ ಕೊಟ್ಟರು ಮರದಡಿಯ ಇಟ್ಟರು ನಾನಂತೋ ನಿನ್ನನ್ನಲಾರೆ ಸಾರಂಗ ಮನಕ್ಕೆ ದೂರಾರು ಭಯಕ್ಕೆ ಒಂದೆಟ್ಟು ಮುನ್ಸೋಕೆ ನಾ ಕಾಳೇನು ನೀಡು ಶಿವ ನೀಡದಿರು ಶಿವ ಬಾಗೋದೆ ನನ್ನ ಕಾಯ. ಕ್ಲಾಪ್ಸ್ ಕೊರ್ಲೆ. ಓಕೆ,
ಸೂಪರ್ ಸೂಪರ್ ಹಿರಿಯ ಕಲ್ಪನಿಗೊಂದು ಅಮ್ಮನೆ ಮಾರ್ರೆ ಅಮ್ಮನೆ ಅತಿ ಅಮ್ಮನೆ ಆಂಟ್ರೆ ಅಂಟ್ರೆ ಓ ನೀವು ಓ ಸಾಂಗ್ ಒಂದು ಬಾರ ಬೇತೆ ಉಂಡು ಬೇತೆ ಆಂಟ್ರೆ ಓಯ್ಯೋ ಏ ಬನ್ನಿ ಆರೆ ಡ್ರಮ್ ಅಂದ್ರೆ ಇರ್ ಬನ್ನಿ ಪ್ಲೀಸ್ ಒಂಜಿ ರೆಡಿ 1 2 3 ಸ್ಟಾರ್ಟ್ ಮಜಲಿಡು ಪಾಂತೆ ರಾವುಂಡು ಗೆಜ್ಜೆಗಿರಿಟ್ಟು ದೀನ ದಂಡಿಗೆ ಪಿದಾಡುಂಡು ಕಟ್ಟ ಪುನಿ ಸತ್ಯದ ತೇರು ಪಿದಾಡುಂಡು ಸಬಾಸ್ ಬಾರಿ ಶೋಗನ್ ಓಕೆ ಒಂದು ಫಿಲ್ಮ್ದ ಪದ್ಯ ಅದೇ ಅತ್ತೆ ಬಕು ಎಂಕಲ್ ಪಪ್ಪ ತೋಜದೆ ಅಂಜೆ ಪಪ್ಪ ಕಲ್ಪನಿರಿಗೆ ಅತ್ತು ತೋಜದೆ ಮೊಬೈಲ್ ಅಂಜೆ ಓ ದೇವ ಮೊಬೈಲ್ ತೋಜದಿರತ್ತೆ ಇದು ಈ ರೀತಿ ಕೆಲವು ಸಲ ಹಠ ತೂತೇವೆ ಅಂತೆ ಇದೆ ಮೊಬೈಲ್ ಬರೋ ಈ ಕೆಲವೊಂದು ಸತ ಹಠ ಮಾಡ್ತು ಗೆತ್ತನವ್ರಿಗೆ ಅಂದ ವನಸ್ ಪನ್ಪುಜಿಡ ಈ ಮೊಬೈಲ್ ಕೇನೋರಿಗೆ ಮೊಬೈಲ್ ಕೊರ್ಲ ಈಜಿನ ವನಸ್ ಪನ್ಪುಜಿಂದು ಅಂದೆ ಅಲ್ಲೇ ಹೌದೇ ಕಂಚ ಈಜಿನ ವನಸ್ ಪನ್ಪುಜರಿ ರೀ ಇಜ್ಜ ಮನ್ಪುಣ ಇಜ್ಜೇರಿ ಅಕ್ಕಳಿತ್ತೆ ಮೊಬೈಲ್ ಕೊರ್ಜಡಿ ಇರು ವನಸ್ ಪನ್ಪುಜಾರಿ ಓ ಅಮ್ಮನೆ ಪೂರ ಅಮ್ಮನೆ ಅತಿ ಹೇರ್ ಸ್ಟೈಲ್ನ ಅಮ್ಮನೆ ಡ್ರೆಸ್ಲ ಅಮ್ಮನೆ ಒಂದು ಹೇರ್ ಬ್ಯಾಂಡ್ ಮಾಡಿದ್ಲ ಅಮ್ಮನೆ ಪೂರ ಅಂಬಡಿ ಅದೇ ಅಮ್ಮಡಿಗೆ ಮಾರ್ರೆ ಅಮ್ಮನೆ ಅಮ್ಮನೆ ಓಕೆ ನೀವೊಂದು ಪದ್ಯ ಹೇಳಿ ಹಿಂಗೆ ನಂಗೆ ಈಗ ಪದ್ಯ ಬೇಕು ಅವ್ರಿಗೆ ರಾಕಿ ಸರಾಮ್ ರಾಕಿ ಬಾಯ್ ಹೇಳಿದ್ರು ಇವ್ರಿಗೆ 2 ಸಾಂಗ್ ಹೇಳಿದಾರೆ ನೀವು ಒಂದು ಸಾಂಗ್ ಹೇಳಿ ಅಪ್ನೆ ಟೈಮ್ ಆಯಾಗ ಹೇಳಿ ಯಾವುದು ಎಲ್ಲ ಟೈಮ್ ಆಗ್ತದೆ ಹೌದಾ आपका टाइम आएगा नंगे घंटे लेके जाएगा आपका टाइम आएगा नंगे घंटे लेके जाएगा आपका टाइम आएगा आपका टाइम आएगा नंगे घंटे लेके जाएगा आपका टाइम आएगा आपका टाइम आएगा नंगे घंटे लेके जाएगा घंटा नाश्ते नाई आएगा ಅವಜಿನ ಬರ್ತದೆ ಅಂಜಿ ನಂಗೆ ಪೂರ ಗೊತ್ತಿಲ್ಲ ಅಲ್ಲ ಗ್ರೇಟ್ ಇವ್ರಿಗೆ ಒಂದು ಕ್ಲಾಪ್ಸ್ ಕೊಡಿ ಅಪ್ನ ಟೈಮ್ ಆಯಗ ಅಲ್ಲ ರೈಮ್ಸ್ ಹೇಳಿ ಓಕೆ ರೈಮ್ಸ್ ನಿಲ್ಲಿ ರೆಡಿ 1 2 3 ಸ್ಟಾರ್ಟ್ I'm a little teapot, short and spout. This is my handle and this is my spout. When the water is boiling, let me shout. When pull me up and drop me down. Out. ಡೌಟ್ ಉಂಟದೆ ಮಲೆ ಇದು ನೀವೆಲ್ಲ ಗಲಾಟೆ ಹೊಡ್ಜಿ ಓಕೆ ಇದು ನೀವು ಇನ್ನೊಂದು ಸ್ಟೋರಿ ಹೇಳ್ಬೇಕು ಒನ್ ಸ್ಟೋರಿ ಸೊ ಒನ್ ಮಾರಲ್ ಸ್ಟೋರಿ ಸ್ಟಾರ್ಟ್ ಫ್ರಮ್ ಲೇಡೀಸ್ ಇಸ್ ಫಸ್ಟ್ ನೋ ಯಾ ಲೇಡೀಸ್ ಫಸ್ಟ್ You didn't say there was a story. Okay, correct. I'll start from that side. Okay, you have to say then. Okay, yes. ಅಭಿಷ್ಟ ಒಂದು ಸ್ಟೋರಿ ಹೇಳಿ ಈಗ ಅವ್ರು ಒಂದು ಸ್ಟೋರಿ ಹೇಳ್ತಾರೆ ನೀವು ಕೂಡ ಸ್ಟೋರಿ ರೆಡಿ ಮಾಡ್ಬೇಕು ಈಗ ಓಕೆ ವಿಚ್ ಸ್ಟೋರಿ ಒಂದು ಸ್ಟೋರಿ ಕ್ಲೇವರ್ ಯಾವ್ದು ಹೇಳ್ತೀರಾ ಬಟರ್ಫ್ಲೈ ಓಕೆ ರೆಡಿ ಒನ್ ಗಟ್ಟಿ ಹೇಳ್ಬೇಕು ನಂಗೆ ಸೌಂಡ್ ಕೇಳ್ಬೇಕು ನೀವು ಒಟ್ಟಾರೆ ರೆಡಿ 1 2 3 ಸ್ಟಾರ್ಟ್ ಹೇಳಿ Butterfly. ಗಟ್ಟಿ Butterfly is the song. Butterfly is the song. Butterfly. I'm putting that down. ಲೌಡ್ಲಿ ಬಟರ್ಫ್ಲೈಗೆ ಕೇಳುದಿಲ್ಲ ನೀವು ಈ ತರ ಹೇಳಿದ್ರೆ ನಂಗೆ ಸ್ಟೋರಿ ಹೇಳಿ ಅಲ್ಲ ನಂಗೆ ಸ್ಟೋರಿ ಹೇಳಿ ಯಾವ ಸ್ಟೋರಿ ಹೇಳ್ತೀರಾ ಸ್ಟೋರಿ ಕತೆ ಹೇಳಿ ಯಾವ್ದು ಹೇಳ್ತೀರಾ ಗೊತ್ತಿಲ್ವಾ ಒಂದು ಮಾಡೋಣ ನಾನು ಇವ್ರ ಹತ್ರ ಸ್ಟೋರಿ ಕೇಳ್ತೇನೆ ಆವಾಗ ನೀವು ನೆನಪು ಮಾಡ್ಕೊಡಿ ಯಾವ ಸ್ಟೋರಿ ಅಂತ ಓಕೆ ನೆನಪು ಮಾಡ್ಕೊಳ್ಬೇಕು ಓಕೆ ಪಲ್ಲವಿ ಅಂತ ಇರ್ಬೋದಾರೆ ಸಾಲ್ವಿ ಪೂರ ಸೇಮೆ ಮಾರ್ರೆ ಅಂಚ ಮಲ್ಲಜ್ಜಿ ವಿಜಯಲಕ್ಷ್ಮಿ ಪಲ್ಲೆ ವಿಜಯಲಕ್ಷ್ಮಿ ಅಯ್ಯೋ ಸಾಲ್ವಿ ಅದೇ ಓಕೆ ಸಾಲ್ವಿ ಇರುತ್ತೆ ಸ್ಟೋರಿ ಪನ್ಪರ್ ವಿಚ್ ಸ್ಟೋರಿ ಕ್ಲೇವರ್ ಕೀನಾ ಓಕೆ ಕ್ಲೇವರ್ ಕೀನಾ ರೆಡಿ 1 2 3 ಸ್ಟಾರ್ಟ್ ಗಟ್ಟಿ
ಪಲ್ಲೆ. Once upon Once upon a time. there lived a ಹಾ clever king. ಹಾ ಹಾ ಕ್ಲೇವರ್ ಕೀನಾ. Yes. ಹಾ ಆಫ್ಟರ್ ದಟ್ One day, very thirsty. ಹೂ Kina. ಕೀನಾ. ನಾಟ್ ಕ್ರೋ ನೋ. ಯಾ ನಾಟ್ ಕ್ರೋ. ಓಕೆ ಆಫ್ಟರ್ ದಟ್ Crow. ನೆಕ್ಸ್ಟ್ Crow only. ಕ್ರೋ ಓನ್ಲಿ. ಓಕೆ ಒನ್ಸ್ ಸೆಕೆಂಡ್. ನೀವು ಥರ್ಸ್ಟಿ ಕ್ರೋ ಹೇಳ್ತೀರಾ ಸ್ಟೋರಿ? ಓಕೆ 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 ಒನ್ ಮಿನಿಟ್ ಗಟ್ಟಿ ಹೇಳ್ಬೇಕು. ನೀವು ಗಟ್ಟಿ ಹೇಳಿಲ್ಲ ಅಂದ್ರೆ ಕ್ರೋ ಕೂಡ ಬರುವುದಿಲ್ಲ ಇದೆ. ಆಯ್ತಾ? ರೆಡಿ? 1 2 3 ಸ್ಟಾರ್ಟ್. ಹಾ Once upon a time. once upon a time. Once upon a time. Crow. Crow was thirsty. Okay, crow was thirsty. ಹಾ We always. ಪಲ್ಲವಿ ಕೇಳಲೆ ಮಲ್ಪ. ಪಲ್ಲವಿ ಇರ್ತದೆ. ಓಕೆ ಪಲ್ಲೆ. Once upon a time once upon a time crow ಉಂಡಿ. Crow. ಅದಾದ್ಮೇಲೆ it was very thirsty. Okay, after that very thirsty. very thirsty mast. Okay, correct. After that what happened to crow? Drinking juice, ragi juice and watermelon juice. Water, sorry. Water, drinking water. And very Where? flying. Completely flying. Very flying, thirsty. Then I'm very happy. very happy. Okay. Super, very happy. Great. Crow ಭಯಂಕರ ಹ್ಯಾಪಿ ಅಲ್ಲ. ಅವರಿಗೆ ಲೋನ್ ಕೂಡ ಇಲ್ವಾ ಅಂತ ಅವರಿಗೆ, ಮಂಡೆ ವೆಚ್ಚ ಇಲ್ಲ ಅವರಿಗೆ. ಓಕೆ ಮತ್ತೆ ವಾಟ್ ಹ್ಯಾಪೆಂಡ್ ಆಫ್ಟರ್ ಹ್ಯಾಪಿ? ಅಲ್ಲ ನಮ್ದು ಇಲ್ಲಿ ಕ್ರೋ ಸ್ಟೋರಿ ಆಗ್ತಾ ಉಂಟು, ನಿಮ್ದಲ್ಲಿ ಯಾವ್ದದು? ಯಾವ ಸ್ಟೋರಿ? ಪಲ್ಲವಿ ನಂದು ಕ್ಲೇವರ್ ಕಿನ. ಪಲ್ಲವಿ ಅಂತ ಸಾರಿ. ಓಕೆ ನಿಮ್ದೀಗ ಕ್ರೋ ಇಲ್ಲಿ ತನಕ ಬಂತೇಳಿ. ಐಸಿಯು ಮೈಸೂರು. ಓಕೆ ಮೈಸೂರಲ್ಲಿ ಇದೆ. ಓಕೆ ಮೈಸೂರು ಇಲ್ಲಿ ಉಡುಪಿ ಬರುವಾಗ ಒಂದ್ ದಿನ ಬೇಕು ರೀ. ಮೈಸೂರು ಸರ್ ಇಸ್ ಹ್ಯಾಂಡ್ ಇಸ್ ಅಪ್. ओके मैसूर में क्रो है, थोड़ा हैंड में क्या है? हाँ stand for ओके ओके क्रो is standing like this, no? This no. Is it begging? This. Okay this what? ನಂದು ಜಾತಕ ನೋಡ್ತೀರಾ ನೀವು? ಹೇಳಿ ಮಾರ್ರೆ ಕ್ರೋ ಎಂತ ಆಯ್ತು ಈಗ? ಓಕೆ ಕ್ರೋ was happy. Okay, crow was happy, crow was thirsty. After that, what happened to crow? Came down, then went up. Yeah. Okay, seventh floor. Full crow is there. Full crow is there. What are full crow is there? I think the crow was in market, mean market, no? No. Full crow. Mysore. Sorry. ನಿಮ್ಮ ಊರಲ್ಲಿ ಮೈಸೂರಾ? ಅದೇ ನೀವು ಮೈಸೂರಲ್ಲೇ ಇದ್ದೀರಲ್ವಾ? ಕರೆಕ್ಟ್, ಗೊತ್ತಾಯ್ತು. ಓಕೆ ಕ್ರೋ ಇಸ್ ಇನ್ ಮೈಸೂರು. ದೆನ್ ವಾಟ್ ಹ್ಯಾಪೆಂಡ್? ಬಸ್ಸಿಗೆ ಕಾಯ್ತು ಉಂಟಾ? Bus also is there. Bus also is there. Oh my god. Full. Everything is full. Okay bus is full and then driving is there. Driving. Crow is driving. Oh my god. Great. No, this and this driving. Yeah, this only driving. Then this we can't know. Helmet ಹಾಕ್ತಾರಾ ಡ್ರೈವಿಂಗ್ ಮಾಡುವಾಗ? ಬಸ್ ಅಲ್ಲಿ ಡ್ರೈವಿಂಗ್ ಮಾಡುವ ಹೆಲ್ಮೆಟ್ ಹಾಕ್ತಾರ್ರಿ ಸುಮ್ನೆ? ಹಾಕುದಿಲ್ಲ ಅಲ್ಲ. ಮತ್ತೆ ಎಂತಾಯ್ತು? ಕ್ರೋ ಒಟ್ಟಾರೆ ನಿಮ್ಮ ಥರ್ಸ್ಟಿ ಕ್ರೋ ನೀವು ಮೈಸೂರಿಂದ ಬಸ್ಸಿಂದ ಇಲ್ಲಿ ಬರ್ಬೇಕಾದ್ರೆ ಹೇಳಿ. ಮತ್ತೆ ಎಂತಾಯ್ತು? ರಾವಣ ಬಂದ್ರೆ ಕಚ್ಚಿದ. ರಾವಣ? ಓ ದೇವ, ಥರ್ಸ್ಟಿ ಕ್ರೋ ನಲ್ಲಿ ರಾವಣ ಬಂದ್ರೆ ಅಲ್ಲಿ ಕಚ್ಚಿದು? ಅಲ್ಲ ಮಾರೆ. ರಾವಣ ಬಂದು ಕಚ್ಚಿದ? ಅಲ್ಲ, ಕಚ್ಚಿದ್ದು ರಾವಣಕ್ಕೆ. ಓಕೆ ರಾವಣಗೆ ನೀವು ಗ್ಯಾರಂಟಿ ಒಂದು ದೊಡ್ಡ ಡೈರೆಕ್ಟರ್ ಆಗ್ತೀರಿ. ಕ್ರೋ ಅಲ್ಲಿ ಫ್ಲೈಯಿಂಗ್ ಮಾಡುವಾಗ ಹಿಂಗೆ ಕಚ್ಚಿದ್ದು. ಓಕೆ ಮಾರಲ್ ಆಫ್ ದ ಸ್ಟೋರಿ ಅಂತ ಮಾರ
ಅದಾದ್ರೆ ಕಚ್ಚಗುಳಿ ಮಾಡ್ತಿದ್ದೆ. ಕಚ್ಚಗುಳಿ. ಓಕೆ, ಕಚ್ಚಗುಳಿ ಮಾಡ್ತು. ಮತ್ತೆ ನೆಕ್ಸ್ಟ್? ಅಷ್ಟೇ. ಓಕೆ, ಗ್ರೇಟ್. ಥರ್ಸ್ಟಿ ಕ್ರೋ, ಮಾರಲ್ ಆಫ್ ದ ಸ್ಟೋರಿ ವಾಟ್? ಅಷ್ಟೇ. ಅಷ್ಟೇ. ಓಕೆ, ಮಾರಲ್ ಆಫ್ ದ ಸ್ಟೋರಿ ಇಸ್ ಅಷ್ಟೇ. ದ ಮೇನ್ ಪಾಯಿಂಟ್ ಇಸ್ ಫಿನಿಶ್. ಓಕೆ, ಫಿನಿಶ್. ಅಂಡ್ ಮೇನ್ ಮಾರಲ್ ಆಫ್ ದ ಸ್ಟೋರಿ ಇಸ್ ಕಕ್ಕೆ ಕಚ್ಚಿಂಗ್ ರಾವಣ. No, no, no. Then? Crow. ಕ್ರೋ ಸಾರಿ, ಸ್ವಲ್ಪ ಮಿಸ್ಟೇಕ್. ರಾವಣ ಕಚ್ಚಿಂಗ್ Thirsty crow. ಥರ್ಸ್ಟಿ ಕ್ರೋ. ನಿಮ್ಮ ಟೀಚರ್ ಯಾರು ಹೇಳಿ? ಮಲ್ಲಿಕಾ. ಅವ್ರ ಹತ್ರ ಅವರನ್ನ ನಾನು ಕೇಳಿದೆ ಅಂತ ಹೇಳಿ, ಆಯ್ತಾ? ಒಳ್ಳೇದು, ಸೂಪರ್. ರಾವಣ ಬಂದ್ರು, ಬಸ್ ಬಂತು ಮೈಸೂರಿಗೆ ಹೋಗಿ. ಸ್ಕೂಲಲ್ಲಿ ಕಕ್ಕಾಗಿ ಉಂಟಾ? ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ಹಾ, ಸ್ಕೂಲ್ ಏನಾಯ್ತು? ಡ್ಯಾನ್ಸ್ ಮಾಡಿದ್ದೆ. ಅದು ಯಾವುದು? ಡ್ರಮ್ ಡ್ರಮ್. ಡ್ರಮ್. ಅಲ್ಲಿ ತನಕ ಮತ್ತೆ ಡ್ರಮ್ ಅನ್ನ ಇಟ್ರಿ ಅಲ್ಲಿ. ಇರ್ಲಿ, ಆ ಡ್ರಮ್ ಒಳ್ಳೆ ಆಗಿದೆ. ಥರ್ಸ್ಟಿ ಕ್ರೋ ಅಲ್ಲಿ ಡ್ರಮ್ ಅದಿತ್ತಾ? ಸ್ಕೂಲಲ್ಲಿ. ಹೌದಾ? ಓಕೆ ಓಕೆ, ಸೂಪರ್. ಒಂದು ಇವರಿಗೆ ಕ್ಲಾಪ್ಸ್ ಕೊಡಿ. ಥರ್ಸ್ಟಿ ಕ್ರೋ ಮೆಸೇಜ್ ವಾಸ್ ಗುಡ್ ಅಂಡ್ ಮಾರಲ್ ವಾಸ್ ಗುಡ್. ಓಕೆ, ಅಂಡ್ ನೀವೊಂದು ಡೈರೆಕ್ಟರ್ ಆಗ್ತೀರಾ. 100% ನೀವು ಫಿಲ್ಮ್ ಡೈರೆಕ್ಟರ್ ಆಗ್ತೀರಾ, ನೀವು ಗ್ಯಾರಂಟಿ. ಬೇಕಾದ ಬರ್ದಿಡಿ ಇದನ್ನ. ಯಾರನ್ನ ಸ್ಟೋರಿ ಕೇಂದ್ರಂತೆ ರಾವಣಿಯರಿತ್ತೀರಿ ಇವಾಗ ಯಾರನ್ನೇ ಡೌಟ್ ಇದ್ದು ಪ್ರಕಾಶ್ ಎಲ್ಲ ಬರ್ಪಿರಿಂದ ಮಲ್ಲೇಜಿ ಇರ್ನೋ ಸ್ಟೋರಿ. ವಿಚ್ ಸ್ಟೋರಿ? Ant and the grasshopper. ಆಂಟಿ ಅಂಡ್ ದ Grasshopper. ಆಂಟಿ Ant and the grass. ಆಂಟಿ ಸಾರಿ. ಓಕೆ ಓಕೆ, ಆಂಟಿ ಅಂಡ್ Grasshopper. ಓಕೆ ಓಕೆ ಓಕೆ, ರೆಡಿ ಗಟ್ಟಿ ಬಂದು ಯು ಸೈಲೆಂಟ್ ರಾವಣ. ಓಕೆ, ಅಂಡ್ ಯು ಸೈಲೆಂಟ್. ಓಕೆ, ರೆಡಿ? 1 2 3 ಸ್ಟಾರ್ಟ್. We all Once upon a day. Once upon a time. Once upon a time, sorry. There lived a ant and a grasshopper. Okay. Amale ಏನು? Okay, again. Okay, ready ate? Okay, Dikshita, ready. Okay, story ready? Salvi ready? Sopa. Okay. Ready? 1 2 3 start. Once upon a time. Once upon a time, there lived ant and a grasshopper. Okay. Ant and the grasshopper. The ant was very thirsty. Okay, ant was very thirsty. Sang and danced all day. The lazy grasshopper, no food to eat. Okay. Went to hotel. No food to eat, no money. ನಿಮ್ಮ ಕೊಟ್ಟು ಭಯಂಕರ ಉಂಟು. ಇಲ್ಲೇ ಸಾಧಾರಣ 100 ಜನರಿಗೆ ಕೇಳಿತ್ತು. ಗೊತ್ತಿಲ್ಲ ಅವ್ರೆಂತ ಹೇಳಿದ್ರು. ಓಕೆ ಓಕೆ, ಡನ್. ಓಕೆ, ಆಫ್ಟರ್ ದಟ್ ಓಕೆ. Once upon a time. There lived an ant and a grasshopper. In garden, no? In a garden. Yes. In a garden. Okay. The grasshopper was very lazy. He sang and danced all day. The lazy grasshopper, no food to eat. Correct. No food to eat. The ant hill. Every day they carried food. Okay. From a hotel, no? Super. Okay. After that? ಡೌಟ್ ಉಂಟು ಅದೈತೆ ಸ್ಟೋರಿ ಡೌಟ್ ಉಂಟು. ಈ ಬೇತ ಸ್ಟೋರಿ ಬಂತಾರೆ ಇದಾಗಿ ಇಂಗ್ಲಿಷ್ ಆಂಟಿದ ಬರ್ಚಿ. ಓಕೆ, ಆಂಟಿದ ಗೊತ್ತಾಣಿಗೆ ಆಂಟಿದ ಸ್ಟೋರಿ ಮಾತಾಡಲಿ ಗೊತ್ತು. ಬೇತ ಗೊತ್ತುನೆ ಮೇರ ಥರ್ಸ್ಟಿ ಕ್ರೋ ಪನ್ಪರಾ ಗೊತ್ತು ಏರ್ ಎక్కడ ಪಂಡ್ರ ಗೊತ್ತು ನಂದು. ಥರ್ಸ್ಟಿ ಕ್ರೋ ಐ ನೋ. ರಾವಣ ವೆಲ್ಕಮ್, ಎವ್ರಿವನ್ ವೆಲ್ಕಮ್. ಥರ್ಸ್ಟಿ ಕ್ರೋ ಅಲ್ಲ, ಕೀನಾ. ಅದು ಹೇಳ್ತೀರಾ? ಕೀನಾದ್ ಹೇಳ್ತೀರಾ? ಅದು ಹೇಳ್ತೀರಾ? ಗ್ರೀಡಿ ಡಾಗ್ ಗೊತ್ತುಂಟು. ಗೊತ್ತು ನಿನಗೆ? ಗ್ರೀಡಿ ಡಾಗ ಓಪನ್ ಪರ. ಓಕೆ, ಓಪನ್. ರೆಡಿ? 1 2 3 ಸ್ಟಾರ್ಟ್. ಫಸ್ಟ್ ಗೊತ್ತಾಪುಜ ಹುಂಜ್ ಮನ್ಪ್ಲೆ ಯಾನ್ ಮೇಲೋಡ ಸ್ಟೋರಿಗೆ ಏನು ರೆಡಿ ಅವಡು ಅವೇ ರೆಡಿ ಅತೆ. ಓಕೆ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅತ್ತೆ. ಓಕೆ, ಅದನ್ನ ಕಂಟಿನ್ಯೂ ಮಾಡಿ.
story. ನಾನು clever Tina. Clever. Once upon a time. Okay, silent. Once upon a time. Ready? They lived a clever Tina in hot day. Okay, hot day. That was very becha. Takina was very thirsty. Takina. She flied here and there to search the water. Then she saw some pot in the house. Then he gone near the pot and put his beak. He can't reach his beak in the water. Okay. The water was bottom of the pot. I think this is thirsty crow. Clever Tina. Okay. Then Tina had an idea. He took some stones and put in the pot. The water slowly Came up. and Tina drinks it and fly away happily. Ka. Okay. After that came ka, no? Finish. Super. Great. ಸ್ವಲ್ಪ ಚೇಂಜಸ್ ಮಾಡಿದ್ರ ಅಂತಲ್ಲ ಸ್ಟೋರಿಯಲ್ಲಿ. That's same only. Yeah, he told that Ravana came. In your story, no Ravana was there. Where he was, Ravana? Ravana is that to Dubai story. Okay. Ravana is in Dubai, no? Correct. Hey, Ravana is near. Yeah. Hey, that crow is in Dubai, not in his house. Correct. Hey. You told about Mysore, no? He is talking about Dubai. Okay, great. Dubai, okay? Super. Here ಬಂದೈತೆ. ಓ ಸ್ಟೋರಿ. ಯಾವ ಸ್ಟೋರಿ ಹೇಳಿ ಈಗ? ಯಾವ ಸ್ಟೋರಿ? ರೆಡಿ ಬನ್ಲೆ. ವಿಚ್ ಸ್ಟೋರಿ? ಕೊಲ್ಲಾಪುರ ಸೊಲ್ಲಾಪುರ ಯಾವ್ದು? ಯಾವ್ದು ಕೊಲ್ಲಾಪುರ ಸೊಲ್ಲಾಪುರ? ಹೇಳಿ ನಂಗೆ. ಯಾವ್ದಾ? ಕೊಲ್ಲಾಪುರ ಸೊಲ್ಲಾಪುರಕ್ಕೆ ಹೋಗಿದ್ರ ನೀವು? ಓ, ಅವ್ರು ಹೇಳೋದು ದುಬೈ, ನೀವು ಹೇಳೋದು ಮೈಸೂರು, ಕೊಲ್ಲಾಪುರ ಸೊಲ್ಲಾಪುರ. ಎಂತೆಂತ ಹೇಳ್ತೀರ ಮಾರ್ರೆ ನೀವು. ಈಗ ಹಾಗಿದ್ದು ಸ್ಟೋರಿ ಅದು ಭಯಂಕರ ಬಾಹುಬಲಿ 4 ಮಾಡಿಬಿಟ್ರಿ ನೀವು. ಇರ್ಲಿ, ಬೇರೆ ಯಾವ್ದು ಸ್ಟೋರಿ ಉಂಟಾ? ಯಾವ್ದು ಮಾರ್ರೆ ಅದು? ಇವ್ರದೊಂದು ಸ್ಟೋರಿ ನಂಗೆ ಕೇಳಲೇಬೇಕು. ನೀವು ಒಂದು ಸ್ಟೋರಿ ಹೇಳಿ ನಂಗೆ ಪ್ಲೀಸ್. ಒಂದು ಸ್ಟೋರಿ ಬನ್ನಿ. ಗ್ರೀಡಿ ಡಾಗ್. ಓಕೆ, ಗ್ರೀಡಿ ಡಾಗ್. Once upon a time. Morning. Once upon a day. One day. Okay. One day. It was Monday. Okay. It was Sunday. Okay, it was one day. One day. Greedy dog. Very thirsty. Very hungry. Okay. Very hungry. Okay. Thirsty and hungry. ಒಟ್ಟು ಕಾಪುಂಡು. After that? He wandered. He wandered? And search for a food. Search for a food. Greedy Nagis. Okay. Greedy doggy. Doggy. Juice bone. Okay. After that? And then crossing the bridge. Okay, crossing the bridge. Yes, water is. Water in the pot. Reflection in the water. Okay, reflection in the water. In the bridge ಬರುತ್ತೆ ನಾಯಿ. bridge ನಾಯಿ ಬಂದಾಗ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಫೇಸ್. ಅದ್ರ ಪಕ್ಕ what happened? The grasshopper. No grasshopper. But grass this is coming into mind, no? Yes, really with guarantee ಆಗಿರುತ್ತೆ. Okay, after that after seeing his face, Juicy bone is water is fell into water. Oh. The grasshopper came and told to dog, please go. ಅಂತಂತದೆ ಬಗೆಂಚಿರಾಂಡು. The greedy dog. Greedy dog Go. went. Then what happened? What is the moral of the story? What is the moral? This is
We should not be greedy. ವಿ ಶುಡ್ ನಾಟ್ ಬಿ ಗ್ರೀಡಿ. ಓಕೆ, ಸೂಪರ್. ಇದಕ್ಕೊಂದು ಕ್ಲಾಪ್ಸ್ ಕೊಡಿ. ಓಕೆ, ಟಾಪ್ ಆಗಿದೆ ನೋಡಿ. ದೀಪಾವಳಿಗೆ ಏತ್ ಪಟಾಕಿ ಬಿಡ್ತಾರೆ? ದೀಪಾವಳಿಗೆ ಏತ್ ಪಟಾಕಿ ಬಿಡ್ತಾರೆ? ಉಮ್ಮ. ಓಕೆ, ಪಟಾಕಿ ಬಿಡ್ತಿದ್ದಾರೆ ರೀ? ಏತ್ ಬಿಡ್ತಾರೆ? ಒಬ್ರು ಓಕೆ, ಇರಿ ಪಟಾಕಿ ಬಿಡೊಂದೇ ಪ್ಲೇ ಒಂದು ಕಿಂಜ ಬ್ರೇಕ್ ಆಯ್ತು ಹೌದಾ? ಓಕೆ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಮುಂದುವರಿಯುತ್ತೆ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಅಂಡ್ ವಿಜಯಲಕ್ಷ್ಮಿ ಜೊತೆ ಏನೋ ಮಾತಾಡ್ತಿದ್ದೆ ನಾನು. ವಿಜಯಲಕ್ಷ್ಮಿ ಅವರೇ? ಇಲ್ಲ, ಒಬ್ರು ಮಾತ್ರ. ಓಕೆ, ಅಮ್ಮನ ಹೆಸರೇನು? ಮೈತ್ರಿಯಾ? ಅಮ್ಮ ಪಾಪ, ನೀವು ಆಗ್ಲೇ ಹೇಳಿದಿರಿ. ಅಪ್ಪ ಕೂಡ ಪಾಪ ಅಲ್ವಾ? ಅವ್ರ ಹತ್ರ ಈಗ ಮಾತಾಡ್ತೇನೆ ನಾನು, ಅಮ್ಮನ ಹತ್ರ, ಆಯ್ತಾ? ಓಕೆ, ಅಮ್ಮನ ಹೆಸರೇನು? ಮೈತ್ರಿ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಮೈತ್ರಿ. ಹೌದಾ? ಓಕೆ, ಇವರು ನಿಮ್ಮ ಊರು ಎಲ್ಲಿ ಹೇಳಿ ಫಸ್ಟಿಗೆ? ಮೈಸೂರಾ? ಇವ್ರದ್ದು ಕ್ರೋ ಅಂದ್ರೆ ಸ್ಟೋರಿ ಸೂಪರ್ ಇತ್ತು ಮೇಡಮ್. ಅಂದ್ರೆ ನೀವೇ ಕಲ್ಸಿದ್ದೆ ಹೇಗೆ? ಇಲ್ಲ, ಅವನೆಲ್ಲಾ ಸ್ಟೋರಿನೂ ಹಾಗೆ ಏನೇನು ಅವನಿಗೆ ಬರುತ್ತೆ ಎಲ್ಲ ಸೇರ್ಸ್ಕೊಂಡು ಇವರು ಡೈರೆಕ್ಟರ್ ಆಗೋದು ಗ್ಯಾರಂಟಿ ಇದು, ಐ ಪ್ರಾಮಿಸ್ ಯು. ಯಾಕೆ ಗೊತ್ತಾ, ಇಲ್ಲಿ ಅಲ್ಲಿ ಒಬ್ರು ರಾವಣ ಅಂತ ಒಬ್ರು ಬಂದ್ರಲ್ಲಿ. ರಾವಣ ಯಾಕೆ ಅವರು ಹೇಳಿದ್ರು ಅಂತ ಗೊತ್ತಾ? ರಾವಣ ಒಂದು ಫೇವರೇಟ್ ಕ್ಯಾರೆಕ್ಟರ್. ಓಕೆ, ಮತ್ತೆ ಅವನ್ಗೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಲಾಸ್ಟ್ ಟೈಮ್ ರಾವಣ ಹಾಕಿ ಹೌದಾ ಕೂಡ ಬಂದಿತ್ತು. ಓಕೆ. ರಾವಣ ವೇಷ ಹೇಗಿತ್ತು ಹಾಗಂತ ಹೇಳಿದಲ್ಲ? ರೌಂಡ್ ಎಂತ ಅದು? ರೌಂಡ್ ರಾವಣ ತರ ತಲೆ ಅಲ್ಲ? ಕರೆಕ್ಟ್. ಓಕೆ, ಮತ್ತೆ ಮೀಸೆಯನ್ನ ಹಾಕಿದ್ರಲ್ಲ, ಎಷ್ಟು ದೊಡ್ಡ ಮೀಸೆ? 1. ಆಯ್ತು, ಸೂಪರ್. ಓಕೆ, ಸೊ ಮನೇಲಿ ಹೇಗೆ ಇವರು? ಮನೇಲಿ ತುಂಬಾ ಚೇಷ್ಟ. ಹೌದಾ? ಓಕೆ, ಸಾಲ್ವಿ ಏರ್ ಬೈದಿರಿ ಇಲ್ಲಾರ್ದ ಅಂದೆ. ಓಕೆ, ಸೊ ಅಮ್ಮನ ಬದರ್ದದೆ ನಮಿತ. ಓಕೆ, ಪಪ್ಪನ ಬದರ್ ಆನಂದೆ ಅಂದೆ. ಓಕೆ, ಸೊ ಆ ರೀತಿ ಬೈದಿರತ್ತೆ ಅಮ್ಮ ನಾನು ಪಾತ್ರವೇ. ಓಕೆ, ಇದು ಈ ಪಂತಿನ ಬರೋ ಸುಳ್ಳ ನಂಗೆ ಗೊತ್ತಾವನು ಒಂಚೂರು ಪಕ್ಕ ಸ್ಟೋರಿ ಬರೋ ರೆಡ್ ಆಗ್ತಾನೆ ಕೂಡ ಸ್ಟೋರಿ ಕೆಲವು ಡೌಟ್ಸ್ ಇತ್ತು ನಾನು ಮಮ್ಮಿ ಡಕ್ಕೇನು. ಓಕೆ, ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮಿತಾ. ಓಕೆ, ಎಂಚ ಮೇರಿ ಇಲ್ಲಾಡೆ? ತೊಂದ್ರೆ ಜಿ ಪೋಕ್ರಿ ಸಾಧಾರಣ ಅದೇ ಪೋಕ್ರಿ ಜಿ ಮೇರೆ ಪಾಪ ಬಜ್ಜಿ ಪಾಪದ ಬಾಲ ಅಂದೆ. ಓಕೆ, ಸೊ ಲಿಟಲ್ ಸಿಂಗಮ್ ಜಾತೆ. ಹೌದು, ಲಿಟಲ್ ಸಿಂಗಮ್ మీరు ಒಂದು ಹೀರೋನಾ? ಅಂದೆ ರುಷ್ಟಿ ಹೀರೋ ಬಾಳೆ ಅದೇ. ಓಕೆ, ವಿಸ್ಮಯ್ ಯಾರು ಬಂದಿದ್ದಾರೆ ಮನೆಯಿಂದ? ನಂದು ಅಮ್ಮ ಮತ್ತೆ ನಂದು ತಂಗಿ ಮತ್ತೆ ನಂದು ನೇಬರ್. ಹೌದಾ? ಓಕೆ, ಅಮ್ಮನ ಹೆಸರೇನು? ಅಕ್ಷತಾ. ಓಕೆ, ತಂಗಿ ಹೆಸರೇನು? ವೈನವಿ. ಅಂಡ್ ನೇಬರ್ ಹೆಸರೇನು? ಅನನ್ಯ. ಓಕೆ, ಅನನ್ಯ ಅಲ್ವಾ? ಓಕೆ, ಸೊ ಅಮ್ಮನ ಜೊತೆ ಮಾತಾಡ್ತೇನೆ ಈಗ. ನಮಸ್ತೆ. ಅಂಡ್ ಹೆಸರಿಗೆ? ಅಕ್ಷತಾ. ಗ್ರೇಟ್. ಸೊ ಇವ್ರ ಮನೇಲಿ ಹೇಗೆ ಹೇಳಿ? ತುಂಬಾ ತರ್ಲೆ, ನೀವೇ ನೋಡಿದ್ರಿ. ಹೌದಾ? ಕರೆಕ್ಟ್, ನಂಗೆ ಗೊತ್ತಾಯ್ತು. ಬಟ್ ಆದ್ರೆ ಪಾಪ ಇದ್ದಾರೆ, ನಿಜವಾಗಿ ಪಾಪ ಅವರು ಇನೋಸೆಂಟ್ ತುಂಬಾ. ಅಂಡ್ ಏನು ಗಲಾಟೆ ಮಾಡಲ್ಲ, ನಂಗೆ ಗೊತ್ತಾಗ್ತಿದೆ. ಓಕೆ, ಅಂಡ್ ನೋಡಿ ಅವ್ರಿಗೆ ಗೊತ್ತಾಗ್ತಾ ಉಂಟು ನಾನು ಹೇಳಿದೆಲ್ಲ ಸತ್ಯ ಅಂತ ಅವರಿಗೆ ಫೀಲ್ ಆಗ್ತಿದೆ. ಓಕೆ, ಸೊ ಮನೆಯಲ್ಲಿ ನೀವು ತಿಂಡಿ ಮಾಡ್ತೀರಲ್ವಾ? ತಿಂಡಿ ತಿಂತಾರಾ? ಅವನೇ ತಿಂತಾನೆ. ಹೌದಾ? ಇಲ್ಲಿ ತನಕ ನಾನು ತಿನ್ಸ್ಬೇಕಂತ ಇಲ್ಲ, ಅವನೇ ತಿಂತಾನೆ. ಓಕೆ, ಸೊ ಊಟ ಕೂಡ ಸೇಮಾ ಎಲ್ಲ? ಹೌದಾ? ಏನ್ ಇಷ್ಟ ಆಗುತ್ತೆ ಇವರಿಗೆ? ಅವನು ಕಿಚಡಿ ತುಂಬಾ ಫೇವ್ರೇಟ್.
ಕಿಚಡಿ Channata. ಅದೆಂತದು ಚೆನ್ನ ಚೆನ್ನ ವೈಟ್ ಚೆನ್ನ Okay. ಕಾಬೂಲ್ Mama, I don't like white chana. I like that one brown, ಬ್ರೌನ್ brown chana. ಓ ಬ್ರೌನ್ ಚೆನ್ನ ಓಕೆ ಇವತ್ತು ಮಾಡಿ ಅದು ಇವತ್ತು ವೈಟ್ ಚೆನ್ನ ಮಾಡಿದೆ ನಾಳೆ ಬ್ರೌನ್ ಮಾಡಿ Okay. ಓಕೆ ಸೊ ಗ್ರೇಟ್ ಅಭಿಷ್ಟ ಆಯ್ತಾಯ್ತು ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ ಓಕೆ ಕೈ ಕೊಡಿ ಓಕೆ ಇನ್ನು ಯಾವಾಗ ಬರ್ತೀರಾ ಅಭಿಷ್ಟ ಅವರೇ ನೆಕ್ಸ್ಟ್ ಬರ್ತೀರಾ ನೆಕ್ಸ್ಟ್ ಬನ್ನಿ ಬರಬೇಕು ಓಕೆ ನನಗೆ ಭಾರಿ ಖುಷಿ ಆಯ್ತು ನಿಮ್ಮ ಸ್ಟೋರಿ ದೊಡ್ಡ ಡೈರೆಕ್ಟರ್ ಆಗಿ ನೀವು ಆಯ್ತಾ ಒಂದು ಫಿಲ್ಮ್ ಇದು ಒಂದು ಡೈರೆಕ್ಟರ್ ಆಗಿ ಓಕೆ ಓಕೆ ಬಾಯ್ ಓಕೆ ಸೊ ವೈಷ್ಣವಿ ಇರಾಗ ನಮ್ಮ ನಂದಿನಿ ಸೈಡ್ ಒಂದು ಗಿಫ್ಟ್ ಉಂಟು ಇರಾಗ ಅವೇ ಥ್ಯಾಂಕ್ ಯು ಸೋ ಮಚ್ ಇನ್ನ ಪುತ್ರ ವೈಷ್ಣವಿ ಐತೆ ಬಕ್ ಸಾಲ್ವಿ ನಾನು ಏಪ ಬರ್ಪಾರಿ ಇದು ನಾನು ಏಪ ಬರ್ಪಾರೆ ನೆಕ್ಸ್ಟ್ ಬರ್ಪಾರೆ ನೆಕ್ಸ್ಟ್ ಬರೋಡಿರಿ ಓಕೆ ಬಾಯ್ ಪದ್ಯ ಸ್ಟೋರಿ ಬರ್ ಬಾರಿ ಖುಷಿ ಅಂಡ್ ಸೆಕೆಂಡ್ ಓಕೆ ಬಾಯ್ ಓಕೆ ವಿಸ್ಮಯ್ ಅವರೇ ಥ್ಯಾಂಕ್ಸ್ ಆಯ್ತಾ ನೀವು ಬಂದದಕ್ಕೆ ಇನ್ನು ಯಾವಾಗ ಬರ್ತೀರಾ ನೀವು 2021. ಓಕೆ 2021 ಓದ್ಯಾ ಅವರೇ ನಿಮ್ಮ ನೀವು ಗ್ಯಾರಂಟಿ ಸೈಂಟಿಸ್ಟ್ ಆಗೋದು ಗ್ಯಾರಂಟಿ ಯಾಕಂದ್ರೆ ಫ್ಯೂಚರ್ ಪ್ಲಾನಿಂಗ್ ಜಾಸ್ತಿ 2021 ಯು ಹ್ಯಾವ್ ಟು ಕಮ್ ಓಕೆ ಬಾಯ್ ಥ್ಯಾಂಕ್ ಯು ಇದು ಬೇಡ ನಂಗೆ ನೀವು ತಗೊಳ್ಳಿ ಓಕೆ ಬಾಯ್ ಓಕೆ ಸೊ ಸೂಪರ್ ಆಗಿ ನಮ್ಮ ಇಲ್ಲಿ ಮಕ್ಕಳಂತೂ ಸೂಪರ್ ಆಗಿ ಮಾತಾಡಿದ್ದಾರೆ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಬಂದೇ ಬರ್ತೀವಿ 8 ಗಂಟೆಗೆ ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್ ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.